ಎಲ್ಲ ಸಿನಿಮಾಗಳಿಗಿಂತ ಇನ್ನೂ ಹೆಚ್ಚಿನ ಎನರ್ಜಿ ಜೊತೆ ಎಂಟ್ರಿ ತಗೊಂಡಿದ್ದಾರೆ. ಸೊ ಶಿವಣ್ಣ ಅವರು ನಮ್ಮ ಮಂಗಳೂರಲ್ಲಿದ್ದಾರೆ. ಮಂಗಳೂರು ಬಗ್ಗೆ, ಮಂಗಳೂರು ಕಲ್ಚರ್ ಬಗ್ಗೆ ಅಪಾರವಾದ ಅಭಿಮಾನ ಇಟ್ಕೊಂಡಿದ್ದಾರೆ. ಸೊ ಇವಾಗ ಶಿವಣ್ಣ ನಿಮ್ಮ ಮುಂದೆ ಒಲಿ ಚಪ್ಪಾಳೆ ಶಿವಣ್ಣ ಅವರಿಗೆ. ಎಲ್ರಿಗೂ ನಮಸ್ಕಾರ. ಮಂಗಳೂರು ಏನೋ ಸ್ಪೆಷಲ್. ನಾನು ಫಸ್ಟ್ ಟೈಮ್ ಬರ್ತಿರ್ತೀನಿ. ಇಲ್ಲ, ಮಂಗಳೂರಿಗೆ ನಾವು ಯಾವಾಗಲೂ ಬರ್ತಾ ಇರ್ತೀವಿ. ಇದು ಫಸ್ಟ್ ಟೈಮ್ ಅಲ್ಲ. ಬಹುಶಃ ಅಪ್ಪಾಜಿ ಆದಮೇಲೆ ಜಾಸ್ತಿ ಪಿಕ್ಚರ್ ಶೂಟಿಂಗ್ ಮಾಡಿದ್ರೆ ಇಲ್ಲಿ ಈ ಪ್ರಾಂತ್ಯದಲ್ಲಿ ನಾನೇ ಜಾಸ್ತಿ ಮಾಡೋದು. ಮಂಗಳೂರು ಎಷ್ಟು ಸಿನಿಮಾ ಬೇಕು ಇಲ್ಲೇ ಶೂಟಿಂಗ್ ಜಾಸ್ತಿ ಮಾಡೋದು. ಇಲ್ಲಿ ಬಂದಾಗ ಸ್ನೇಹಿತರು ಜಾಸ್ತಿ. ಗುರು ಕಿರಣ್ ಅವರು ನಮಗೆ ತುಂಬ ಆಪ್ತರು. ಆಮೇಲೆ ಇಲ್ಲಿ ಬಂದಾಗ ನಮಗೆ ಮೀನು, ಕ್ರ್ಯಾಬ್, ಪ್ರಾನ್ಸ್ ಊಟ ಒಳ್ಳೊಳ್ಳೆ ಊಟಗಳು ಸಿಗುತ್ತೆ. ಆ್ಯಂಡ್ ಒಳ್ಳೆ ಜನ. ನಮಗೆ ಇಲ್ಲಿ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ನೆನ್ನೆ ತಾನೇ ಧರ್ಮಸ್ಥಳಕ್ಕೆ ಹೋಗಿದ್ದು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದು. ಇವತ್ತು ಬೆಳಿಗ್ಗೆ ಕೊರಜ್ಜ ಕಡೆ ಅಲ್ಲಿ ಹೋಗಿದ್ದು, ಕೊರಗಜ್ಜ ಅಲ್ಲಿ ಹೋಗಿದ್ದು. ಅದಾದಮೇಲೆ ವನದುರ್ಗೆ ಆ ದೇವಸ್ಥಾನಕ್ಕೆ ಹೋಗಿದ್ದು. ನಮ್ಗೆ ಅವಾಗ ಬಂದಾಗಲ್ಲ ಆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ನನಗೆ ತುಂಬ ಇಷ್ಟ ಇಲ್ಲಿ ಬರೋದು. ಯಾಕೆ ಇವತ್ತು ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಈ ಇವೆಂಟ್ ಯಾರು ನಮಗೆ ವೇದ ಇದಕ್ಕೆ ಒಂದು ಅವಕಾಶ ಮಾಡಿಸ್ಕೊಟ್ಟಿದ್ದು ಅವ್ರಿಗೆ, ಕಿಶೋರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಿದ್ರು. ಅವ್ರು ತುಂಬ ನನಗೆ ಸ್ನೇಹಿತರು ಕೂಡ ಕಿಶೋರು. ಯಾಕಂದರೆ ವಿಲ್ಲನ್ ಸಿನಿಮಾಗೆ ದುಬೈಲಿ ಒಂದು ಇವೆಂಟ್ನ ಇದು ಮಾಡಿದ್ರು, ಏರ್ಪಾಡು ಮಾಡಿದ್ರು. ನನಗೆ ಭಾಳ ಖುಷಿಯಾಗಿತ್ತು ಅವ್ರ ಇವೆಂಟ್ಗೆ ಬರಬೇಕಾದ್ರೆ. ಆ್ಯಂಡ್ ಅದು ಮಂಗಳೂರಿಗೆ ಬಂದು ನಿಮ್ಮ ಮುಂದೆ ನಾವು ವೇದ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅವ್ರು ಕಿಶೋರ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಆಗು ನೀವೆಲ್ಲರೂ ನೋಡಿದ್ದೀರಿ 125ನೇ ಸಿನಿಮಾ, ಫಸ್ಟ್ ಸಿನಿಮಾ ಆನಂದ್. ಇಲ್ಲಿ ಒಂದು ಫಂಕ್ಷನ್ ಬಂದಿದೆ, ಓಮ್ ಸಿನಿಮಾ ಫಂಕ್ಷನ್ ಬಂದಿದೆ ಸೆಂಟ್ರಲ್ ಥಿಯೇಟ್ರಲ್ಲಿ. ಅವಾಗ ನೋಡ್ಬೇಕಾಯ್ತು ಎಲ್ಲರೂ ನಂದೇ ಗೆಟಪ್ಲಿ, ದಾಡಿ ಗಿಡ್ಲ ಬಿಟ್ಕೊಂಡು, ಶರ್ಟ್ ಹಾಕೊಂಡು, ಈ ಲಾಂಗ್ ಎಲ್ಲ ಇಟ್ಕೊಂಡು ಬಂದಿದ್ರು. ಅವಾಗ ನಾನು ಯಾವತ್ತೂ ಅದು ಮರೆಯೋಕ್ಕಾಗಲ್ಲ ಓಮ್ ಸಿನಿಮಾದಲ್ಲಿ. ಸೊ ವೇದ ಬರ್ತಾ ಇದೆ. ವೇದ ನೋಡಿ ಎಲ್ಲ ಹೆಂಗಸಿಗೂ ತುಂಬ ಹತ್ತಿರವಾದ ಸಿನಿಮಾ ಆಗುತ್ತೆ ವೇದ ಅಂತ ನನ್ನ ಭಾವನೆ. ಯಾಕಂದರೆ ಇದರಲ್ಲಿ ಹೆಂಗಸಿಗೆ ಭಾಳ ಪ್ರಾಮುಖ್ಯತೆ ಕೊಟ್ಟಿದೆ ಈ ಸಿನಿಮಾದಲ್ಲಿ. ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ. ನೋಡಿ ಆಶೀರ್ವಾದ ಮಾಡಿ. ನಮ್ಮ 125 ಸಿನಿಮಾ 1ರಿಂದ 124ವರೆಗೂ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದೀರಾ. ಇದು 125 ಸಿನಿಮಾ ನೋಡಿ ಆನಂದಿಸಿ. ಇನ್ನೇನು ಎಲ್ಲ ಮಾತುಗಳು ಮುಗಿಸ್ಮೇಲೆ ಹಾಡು ಹಾಡ್ತೀನಿ. ಯಾಕಂದರೆ ಇಲ್ಲಿ ಬರೋದು ಬರೀ ಹಾಡೋಕ್ಕೆ ಬರಬೇಕು. ಯಾಕಂದರೆ ಸುಮ್ಮನೆ ಬಂದು ಭಾಷಣ ಬಗ್ಗೆ ಚೆನ್ನಾಗಿರಲ್ಲ ನಿಮ್ಮ ಶಿವನ. ಸೊ ಹಾಡೋಣ, ಜೊತೆ ಸೇರಿ ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಇಡೀ ವೇದ ಚಿತ್ರದಲ್ಲಿ ನಮ್ಮ ಮುಂದೆ ಇರುತ್ತೆ. ಎಲ್ರಿಗೂ ಆಶೀರ್ವಾದ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಶಿವಣ್ಣ. ಇರ್ತಾರೆ ಶಿವಣ್ಣ ಇನ್ನು ಸ್ವಲ್ಪ ಇರ್ತಾರೆ. ಶಿವಣ್ಣ ಒಂದ್ಸಲಿ ಎಲ್ಲ ಬಾಯ್ಸ್ ಬಗ್ಗೆ ಹಾಯ್ ಅಣ್ಣ. ಹಾಯ್ 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 ಹಾಯ್. ಡ್ಯಾನ್ಸ್ ಮಾಡ್ತಾರೆ ಒಂದು ನಿಮಿಷ. ಬಟ್ ಅದಕ್ಕಿಂತ ಮುಂಚೆ ವೇದ ಇನ್ನೊಂದು ನನಗೋಸ್ಕರ ಇಲ್ಲೆಲ್ಲ ಮಕ್ಕಳು ನಮಗೆ ಡೆಡಿಕೇಟ್ ಮಾಡಿದ್ರು. ಅವರೆಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಅಣ್ಣ. ಸೊ ಈಗ ಗಾನವಿ ಅವರಿದ್ದಾರೆ ವೇದ ಚಿತ್ರದಲ್ಲಿ ಅದ್ಭುತವಾಗಿ ಅಭಿನಯಿಸಿರುವಂತಹ ಗಾನವಿ ಅವರ ಕಡೆಯಿಂದ ಒಂದೆರಡು ಮಾತು ಪ್ಲೀಸ್. ನಮಸ್ಕಾರ ಕುಡ್ಲ, ಹೇಗಿದ್ದೀರಾ? ನಾನು ಇಲ್ಲಿಗೆ ಮಂಗಳೂರಿಗೆ ಬರ್ತೀನಿ. ಇಲ್ಲಿ ಇವೆಂಟ್ ಆರ್ಗನೈಸ್ ಆಗುತ್ತೆ ಅಂದಾಗ ನಾನು ತುಂಬ ಎಕ್ಸೈಟಿಂಗ್ ಆಗಿದೆ. ಬಿಕಾಸ್ 5 ವರ್ಷ ನಾನು ಇಲ್ಲಿ ಓದಿದ್ದೀನಿ. ನಾನು ಕಾಲೇಜ್ ಡೇಸ್ ಎಲ್ಲ ಇಲ್ಲೇ ಆಗಿದ್ದು. ಇವತ್ತು ನಾನು ಕಲಾ ಪ್ರಪಂಚದಲ್ಲಿ ಇದ್ದೀನಿ ಅಂದರೆ ಮಂಗಳೂರು ಕಲ್ಚರು, ಇಲ್ಲಿ ಸಿಕ್ಕಿರೋ ಎಜುಕೇಷನು, ನನ್ನ ಟೀಚರ್ ಪ್ರಮೋದ್ ಸರ್ ಅವರು ಬಂದಿದ್ದಾರೆ. ಸೊ ಇಲ್ಲಿ ಸಿಕ್ಕಿರೋ ಕಲ್ಚರಿಂದನೇ ನಾನು ಇವತ್ತು ಕಲಾ ವೇದಿಕೆ ಮೇಲೆ ನಾನು ಇರೋದಕ್ಕೆ ಸಾಧ್ಯ ಆಗಿದೆ. ಧನ್ಯವಾದಗಳು ಮಂಗಳೂರು ಕುಡ್ಲ ಜನರಿಗೆ, ಅವ್ರ ಕಲ್ಚರಿಗೆ. ಥ್ಯಾಂಕ್ ಯು. ಆ್ಯಂಡ್ 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವು ಈಗಾಗಲೇ ಟೀಸರು ಮತ್ತು ಗಿಲ್ಲಕ್ಕೋ ಸಾಂಗ್ ನೋಡಿದ್ದೀರಾ. ಅದರಲ್ಲಿ ಬಂದಿರೋ ಸಿನಿಮಾಟೋಗ್ರಫಿ ಆಗಿರ್ಬೋದು, ಶಿವರಾಜ್ಕುಮಾರ್ ಸರ್ ಅವರ ಲುಕ್ ಆಗಿರ್ಬೋದು, ತುಂಬ ವಿಭಿನ್ನವಾಗಿದೆ. ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ದಯವಿಟ್ಟು ನೋಡಿ, ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ. ಥ್ಯಾಂಕ್ ಯು. ಅದಿತಿ ಅವರು ಹಾಡು ಹಾಡಿ ಹಾಯ್ ಅಂದ್ಬಿಡಿ ಸಾಕು. ಎಲ್ರಿಗೂ ನಮಸ್ಕಾರ. ನಮ್ಮ ಚಿತ್ರ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅದಿತಿ. ಖಡಕ್ ಆಕ್ಟಿಂಗ್ ಮಾಡಿದ್ದಾರೆ ಚಲುವರಾಜ್ ಅವರು ಇದರಲ್ಲಿ. ಸೊ ಪ್ಲೀಸ್ ಮಂಗಳೂರು ಆಡಿಯನ್ಸ್ಗೋಸ್ಕರ ಒಂದು ಮಾತು.
ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಅಣ್ಣ ಹರ್ಷ ಮಾಸ್ಟರ್, ಗೀತಾ ಮೇಡಮ್, ನಿಮಗೂ ಕೂಡ ನಮಸ್ಕಾರ. ಸ್ವಾಮಿ ಸರ್, ತುಳುನಾಡಿನ ಕಲಾ ಮಕ್ಕಳಿಗೆ ಏನೋ ನಮಸ್ಕಾರ. ಡೈಲಾಗು ಹೇಳ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಅಣ್ಣನೊಂದು ಹಾಡು ನೆನಪಾಗ್ತಿದೆ ನನಗೆ. ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ, ಮಂಗಳೂರಿನಲ್ಲಿ ಬಾರಿ ಕಡಲೆ ಉಂಟಮ್ಮ, ಕೋಲಾರದಲ್ಲಿ ಚಿನ್ನದ ಗಡಿಯೇ ಉಂಟಮ್ಮ, ಈ ಊರಲ್ಲಿ ಏನೊಂದು ನೀನೇ ಹೇಳಮ್ಮ, ಶಿವನಿಗೆ ಗೊತ್ತಮ್ಮ, ಶಿವನಿಗೆ ಗೊತ್ತಮ್ಮ, ಶಿವನಿಗೆ ಗೊತ್ತಮ್ಮ, ಓ ಶಿವನಿಗೆ ಗೊತ್ತಮ್ಮ. ಆಯ್ತಾಯ್ತು, ಡೈಲಾಗ್ ಹೇಳ್ತೀನಿ. ಭಾಳ ಖುಷಿ ಆಗ್ತದೆ. 23ನೇ ತಾರೀಕು ವೇದ ಚಿತ್ರ ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಇರುತ್ತೆ ಅಂತ ತಿಳ್ಕೊಂಡು ಒಂದು ಅದ್ಭುತವಾದಂಥ ಮತ್ತೆ ಕಾಂಬಿನೇಷನ್ ವೇದದ ಮುಖಾಂತರ ಬರ್ತಾ ಇದೆ. ನಮ್ಮ ಹರ್ಷ ಮಾಸ್ಟರ್ ಮತ್ತು ಶಿವಣ್ಣನ ಕಾಂಬಿನೇಷನ್ ಅದ್ಭುತವಾದಂಥ ಒಂದು ಸಿನಿಮಾ. ಈ ಸಿನಿಮಾದಲ್ಲಿ ನಿಮ್ಮೆಲ್ಲರಿಗೂ ಮನೋರಂಜನೆ ನೀಡೋದಕ್ಕೋಸ್ಕರ ಏನೇನು ಇರಬೇಕು ಎಲಿಮೆಂಟ್ಸ್ ಎಲ್ಲವೂ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ 23ನೇ ತಾರೀಕು ಥಿಯೇಟ್ರಿಗೆ ಒಂದು ಸಿನಿಮಾನ ನೋಡಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಡೈಲಾಗ್ ಹೇಳ್ತೀನಿ, ಒಂದು ರಾವಣನ ಡೈಲಾಗು. ಈ ಆಂತರ್ಯದ ಅಂತರಾಳದಲ್ಲಿ ಅದೇನೋ ಅಶಾಂತಿ, ಅದಾವುದೋ ಅನಪೇಕ್ಷಿತವಾದ ಅಧೈರ್ಯ. ಈ 8ನೇ ದಶಕಂಠ ರಾವಣನ ಗುಂಡಿಗೆಯನ್ನು ಬೆಚ್ಚಿಸಿ ರೊಚ್ಚಿಗೆ ಬಿಸಿದ್ರು ಆ ದುಷ್ಟ ಶಕ್ತಿ ಯಾವುದು? ಯಾವುದೇ ಇರಲಿ, ವಿವಿಧ ಲಲಾಟ ಲಿಖಿತವಾದ ವಿಧಾತನೆ ತನ್ನ ವಿಧಾತ ಪಟ್ಟವನ್ನು ಗಂಟುಗಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ನನ್ನ ಅರಮನೆ ಪಂಚಾಂಗದ ಪೂರ್ವರ್ತಿನಾಗಿದ್ದೇನೆ. ಆಗಾಗ ನನ್ನನ್ನು ಗಾಢವಾಗಿ ಕಾಣುತ್ತಿರುವ ಅಪರಾಂತು ಕ್ಷಣಚಿತ್ರ ಕ್ಷಣಪಿತ್ರರಾದ ನವಗ್ರಹಗಳ ಕ್ರಾಂತಿ ಸಾಧ್ಯವಿಲ್ಲ. ಆ ನವಗ್ರಹಗಳು ಹಂತ ಹಂತವಾಗಿ ನನ್ನ ರತ್ನ ಸಿಂಹಾಸನೆ ಹೆಗಲು ಮೂಡಿಸಿಕೊಳ್ಳುತ್ತದೆ. ಹಾಗಾದರೆ ನನ್ನನ್ನು ಗಾಢವಾಗಿ ಕಾಡಿ ನನ್ನನ್ನು ನಿಶ್ಚಿತ್ತನಾಗಿ ಮಾಡುತ್ತಿರುವ ಭ್ರಾಂತು, ನನಗೆಂತುವುದು ಭ್ರಾಂತು ಭ್ರಾಂತು ಸಾಧ್ಯವಿಲ್ಲ. ಹಾಗಾದರೆ ಆ ಶಕ್ತಿ, ಆ ಕಾಣದ ಕೈ, ಅದೇನು ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ? ಸಾಧ್ಯವಿಲ್ಲ. ನಾನು ಚತುರ್ದಶ ಪೂರ್ಣ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತಂತ್ರ ಸ್ವತಂತ್ರದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳನ್ನು ಚೆಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ಪ್ರಚಂಡ ರಾವಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಏನ್ ಚೋಲಾರ ಕುಡ್ಲ ಯಾನೋ ಮುಲ್ಪದ ಎನ್ನ ಊರು ಬತ್ತು ಪುತ್ತೂರು ಸುರುಕಾದು ಎನ್ನ ಪೊಪ್ಪಮ್ಮಗ ನಮಸ್ಕಾರ ಮಲ್ತೊಂದು, ಪುತ್ತೂರು ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ನಮಸ್ಕಾರ ಮಲ್ತೊಂದು, ತುಳುನಾಡದ ಮಾತ ದೈವ ದೇವರ ಪಾದಾರವಿಂದಕ್ಕೆ ನಮಸ್ಕಾರ ಮಲ್ತೊಂದು, ಅಂಚನೆ ಎನ್ನ ತುಳುನಾಡದ ತುಳು ಚಿತ್ರರಂಗದ ಎನ್ನ ಗುರುಂದು ಪನೋಲಿ ತುಳು ಚಿತ್ರ ರಿಕ್ಷಾ ಡ್ರೈವರ್ ಖ್ಯಾತಿಯ ಪ್ರವೀಣ್ ಕುಮಾರ್ ಕೊಂಚಾಡಿ ಸರ್ಲ ಮೂಲವೇರು ಆರಗಳ ನಮಸ್ಕಾರ. ಮಸ್ತ್ ಖುಷಿ ಅಂಡು ಈದ್ ಕ್ರೌಡ್ ತೂದು ಅಂಚನೆ 1 ಡಿಸೆಂಬರ್ 23ನೇ ತಾರೀಕು ವೇದ ರಿಲೀಸ್ ಆವೊಂದುಂಡು. ಬಜರಂಗಿಟ್ಟಿಗೂ ಆಯ್ಬೊಕ್ಕ ಶಿವಣ್ಣ ಸರ್ ನೊಟ್ಟಿಗೂ ಆರ್ನ 125ನೇ ಸಿನಿಮಾಡು ಹರ್ಷ ಸರ್ ಆಸ ಏನ ಪ್ರೀತಿದ ಡೈರೆಕ್ಟರ್ ಒಂದು ಪನೋಲಿ ಪಿರೊಂಜಿ ಅವಕಾಶ ಕೊರ್ಯರು ಐಕೆ ನಾನು ಏಪಲ ಶಿವಣ್ಣ ಸರ್ಗಳ ಹರ್ಷ ಸರ್ಗಳ ಚಿರಋಣಿ ಆಗಿಪ್ಪೆ. ಹಾಗೆ ಡಿಸೆಂಬರ್ 23ನೇ ತಾರೀಕು ವೇದ ರಿಲೀಸ್ ಆಗ್ತಿದೆ. ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಆಶೀರ್ವಾದಿಸಬೇಕಾಗಿ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ತುಳುನಾಡು, ಜೈ ಕರ್ನಾಟಕ. ಥ್ಯಾಂಕ್ ಯು. ಶಿವಣ್ಣ, ಈ ಸಿನಿಮಾ ಸೂಪರ್ ಆಗಿ ಕ್ಯಾಪ್ಚರ್ ಮಾಡಿರೋದು ನಮ್ಮ DOP ಸ್ವಾಮಿ ಸರ್ ಅಣ್ಣ. ಅವ್ರು ವಂಡರ್ಫುಲ್ ಕ್ಯಾಮ್ರಾಮನ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸುಮ್ಮನೆ ಹಾಯ್ ಹೇಳ್ತಾರಣ್ಣ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಅವ್ರು ಮಾತಾಡಲ್ಲ, ಅವ್ರ ಕೆಲಸ ಮಾತಾಡುತ್ತೆ. ಆದ್ರೆ ಶಿವಣ್ಣ ಅವರಿಗೆ ಇದು 125ನೇ ಸಿನಿಮಾ. ಶಿವಣ್ಣ ಅವರ ಕಾಂಬಿನೇಷನ್ ಅಲ್ಲಿ ಡೈರೆಕ್ಷನ್ ಮಾಡಿದಂತ ಪ್ರತಿಯೊಂದು ಸಿನಿಮಾ ಕೂಡ
ಎವ್ರಿ ಸಿನಿಮಾ ಒಂದು ಟ್ರೆಂಡ್ ಸೆಟ್ಟಿಂಗ್ ಸಿನಿಮಾ ಆಗಿತ್ತು. ಅದು ನಮ್ಮ ಹರ್ಷ ಸರ್ ಕಡೆ. ಎಲ್ಲರಿಗೂ ನಮಸ್ಕಾರ. ಮಂಗಳೂರು ನನಗೆ ತುಂಬ ಹತ್ತಿರ, ಯಾಕಂದರೆ ನಮ್ಮ ತಾಯಿ ಇಲ್ಲಿ ಕುಂದಾಪುರದವರು, ಉಪ್ಪುಂದದವರು. ಸೊ ಹಾಗಾಗಿ ನನಗೆ ಮಂಗಳೂರು, ಕುಂದಾಪುರ ಎಲ್ಲನೂ ತುಂಬ ಹತ್ತಿರವಾದದ್ದು. ತುಂಬ 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 ಖುಷಿ. ನನ್ನ ಹೆಂಡ್ತಿನೂ ಉಡುಪಿಯವಳು. ಸೊ ಹಾಗಾಗಿ ನನಗೆ ಈ ಬೆಲ್ಟ್ ನಮ್ಮದು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಬಾರಿ ಬಂದು ನಮ್ಮ ಸಿನಿಮಾ ವೇದನ ಪಬ್ಲಿಸಿಟಿ ಮಾಡ್ತಾರೆ. ತುಂಬ ತುಂಬ ಖುಷಿ ಆಗುತ್ತೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಡಿಸ್ತೀನಿ. ಅಣ್ಣ ಡಾನ್ಸ್ ಮಾಡ್ತಾರೆ, 2 ನಿಮಿಷದಲ್ಲಿ ಮಾಡ್ತಾರೆ. ಶಿವಣ್ಣ ಅವರ 125ನೇ ಸಿನಿಮಾ ವೇದ ಡಿಸೆಂಬರ್ 23 ತಾರೀಕು ರಿಲೀಸ್ ಆಗ್ತಿದೆ. ನಾನು ಹೆಚ್ಚು ಮಾತಾಡಿ ಟೈಮ್ ವೇಸ್ಟ್ ಮಾಡಲ್ಲ, ಯಾಕಂದರೆ ಫ್ಯಾನ್ಸ್ ಎಲ್ಲ ಶಿವಣ್ಣನ ಸಾಂಗ್ಗೋಸ್ಕರ, ಡಾನ್ಸ್ಗೋಸ್ಕರ ಕಾಯ್ತಿದ್ದಾರೆ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ನೋಡಿ ಹರಿಸಿ. ಥ್ಯಾಂಕ್ ಯು.